ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ್ತೇನಿತ್ತ ಮಲ್ಲ ಸುದ್ದಿಲು ರೂಪ ಬದಲ್ತಿನ ಕೊರೋನಾ ವೈರಸ್ ಪರಡುನ ತಡಪಿರೆ ಸರ್ಕಾರದ್ದು ಕಟ್ಟುನಿಟ್ಟಿದ ಕ್ರಮ ಡಿಸೆಂಬರ್ 31 ಮಧ್ಯಾಹ್ನ ನಡೆದು ಜನವರಿ 2 ಮಧ್ಯಾಹ್ನ ಮುಟ ಸಾರ್ವಜನಿಕರೇ ಕಡಲ ಬರೀಬುಕ್ಕ ಬೀಚ್ಗೆ ಪೋಪುನೆಕ್ಕೆ ಜಿಲ್ಲಾಡಳಿತದ್ದು ತಡೆಪುದ ಆದೇಶ ಕಲ್ಕುರ ಪ್ರತಿಷ್ಠಾನದಲ್ಲಿಟ್ಟು ಕದ್ರಿ ಕಂಬಳ ಮಂಜು ಪ್ರಸಾದಡು ಪೇಚವರ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿರಣ ನೆಂಪುದ ಕಾರ್ಯಕ್ರಮ ವಿಶ್ವೇಶತೀರ್ಥ ಸ್ವಾಮೀಜಿರಣ ಮಾರ್ಗದರ್ಶನ ನಮ್ಮೊಟ್ಟಿಗೂ ಏಪಲ ಉಪ್ಪುಡು ಶ್ರೀ ವಿದ್ಯಾಧೀಶ ಸ್ವಾಮೀಜಿ ಜನವರಿ 3 ಎನ್ಮಮುಟ ಪಾಂಡೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ನಮ್ಮ ಕುಡ್ಲದೊಟ್ಟಿಗೂ ಬ್ರಹ್ಮಕಲಶ ಮುಖ ಆಡಳಿತ ಸಮಿತಿ ಜನವರಿ 3 ಡೊಂಗರಕೆರೆ ಶ್ರೀ ಸುಧೀಂದ್ರ ಆಡಿಟೋರಿಯಂ ನಮ್ಮ ಕುಡ್ಲದ ಬಿಸಿನೆಸ್ ಟಾನಿಕ್ ನೂತನೇ ವಾರದ ಸಂಭ್ರಮ ಹರೀಶ್ ಬಿ ಕರ್ಕೇರ ಮಾಹಿತಿ ವಾರ್ತೆದ ವಿವರ ರಾಜ್ಯಡು ಕೊರೋನಾ ರೂಪ ಬದಲ್ತಿನ ವೈರಸ್ ಉಪದ್ರದ ಪೋಡಿಕೆ ಹೆಚ್ಚಾತಂಡು ಇಂಗ್ಲೆಂಡ್ ಹಿಡಿದು ರಾಜ್ಯಗೂ ಬತ್ತನಕ್ಲೆಡು ಪಾಸಿಟಿವ್ ತೋಚಿದು ಬೈತಂಡು ಅಂಚಾದ ಜಿಲ್ಲೆಡು ಡಿಸೆಂಬರ್ 31 ಮಧ್ಯಾಹ್ನ ಪದ್ರಾಡಿಡ್ದು ಜನವರಿ 2 ಮಧ್ಯಾಹ್ನ ಪದ್ರಾಡು ಮುಟ್ಟ ಮೀನುಗಾರರು ಅತ್ತಂದೆ ಬಾಕಿದ ಏರ್ಲ ಬೀಚ್ ಲೆಗ್ ಬೊಕ್ಕ ಕಡಲ ಬರಿಕು ಪೋವಂದನಂಚ ತಡೆಪು ಪಾಡ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಆದೇಶ ಕೊಡ್ತಿರು ರಾಜ್ಯಡು ಕೊರೋನಾ ರೂಪ ಬದಲ್ತದಿನ ವೈರಸ್ ಉಪದ್ರ ಹೆಚ್ಚಾವೊಂದುಪ್ಪನ ಪೋಡಿಗೆ ಹೆಚ್ಚಾತಂಡ ಅಂಚಾದ ವೈರಾಣು ಪರಡುನ ತಳಪೆರೆ ಸರ್ಕಾರ ಬಿಗಿತ ಕ್ರಮದ ತುಂದಡು ಇಂಗ್ಲೆಂಡ್ ಹಿಡಿದು ರಾಜ್ಯಗೂ ಬೈದನಕ್ಲೆಡು ಕೊರೋನಾ ಕೋವಿಡ್-19 ಪಾಸಿಟಿವ್ ತೋಚಿದು ಬೈದಂಡು ಹೊಸ ವರ್ಷಾಚರಣೆಗೆ ಸರ್ಕಾರ ತಡೆಪು ಪಾಡ್ತಂಡು ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ನಿಯಂತ್ರಣಗೂ ಸಂಬಂಧಪಟ್ಟನಂಚ ಸರ್ಕಾರದ ನಿರ್ದೇಶನದಂಚ ಜಿಲ್ಲಾಡಳಿತ ಮಾತ್ರ ಅಗತ್ಯ ಕ್ರಮದ ತುನೊಂದುಂಡು ಇಂಗ್ಲೆಂಡ್ ರೂಪಾಂತರ ಆಯ್ನ ವೈರಾಣು ತೋಜಿತಿದ್ದು ಅವು ಪರಡೊಂದು ಬುಳಿಯೊಂದುಂಡು ಅಂಚಾದು ವೈರಾಣು ಪರಡುನೆನ್ನು ತಡಪೆರೆ ಬೊಕ್ಕ ಹೊಸ ವರ್ಷದ ಪೊರ್ತುಡು ಮಾತಾ ಕಡಲ ಬರಿಟ್ಟು ಹೆಚ್ಚು ಜನ ಸೇರು ನಡೆದವರ ಸೀಕು ಪೊಗರುನ ಸಾಧ್ಯತೆ ಹೆಚ್ಚಾದುಂಡು ಅಂಚಾದು ಜಿಲ್ಲೆದ ಉಳ್ಳಾಲ ಸೋಮೇಶ್ವರ ಮೊಗವೀರಪಟ್ನ ಪಣಂಬೂರು ತಣ್ಣೀರುಬಾವಿ ಸಸಿಬಿತ್ಲು ಬೊಕ್ಕ ಸುರತ್ಕಲ್ ಬೀಚ್ ಲೆಗ್ ಮಾತಾ ಕಡಲ ಬರಿಕ್ ಡಿಸೆಂಬರ್ 31 ದಾನಿ ಮಧ್ಯಾಹ್ನ 12 ಗಂಟೆಡ್ದು ಜನವರಿ 2 ಮಧ್ಯಾಹ್ನ 12 ಗಂಟೆ ಮುಟ ಊರ್ತ ಪೊಕ್ಕ ಸಂಪ್ರದಾಯದ ಮೀನುಗಾರರು ಬುಡ್ತು ಬಾಕಿದ ಏರ್ಲ ತಿರ್ಗಾಟದಕಲು ಅತ್ತಂಡ ಸಾರ್ವಜನಿಕರು ಪೊಗ್ಗೆರ ಬಲ್ಲಿಂದು ವಿಪತ್ತು ನಿರ್ವಹಣಾ ಕಾಯ್ದೆ 2005 ಕಲಂತುಂಚ ತಡೆದ ಜಿಲ್ಲಾಧಿಕಾರಿ ಬೊಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಗುರ್ಕಾರರು ಡಾಕ್ಟರ್ ಕೆ.ವಿ. ರಾಜೇಂದ್ರ ಆದೇಶ ಕೊಡ್ತೇರು ಬೆದ್ರ ಪುರಸಭೆ ತಾಪನೆಯಾದ ಸುಮಾರು 45 ವರ್ಷಲಿಡಿದು ಬೊಕ್ಕ ಬಿಜೆಪಿ ಅಧಿಕಾರಗೂ ಬತ್ತದು ಸುರುತ್ತ ಅಧಿವೇಶನ ಅಂಗಾರೆ ನಡೆತಂಡು ಪುರಸಭೆ ಗುರ್ಕಾರ್ಯರು ಪ್ರಸಾದ್ ಕುಮಾರ್ ದುಂಬಾಳ್ಚಡು ನಡೆತನ ಸಭೆಟ್ಟು ಎದುರು ಪಕ್ಷದ ಭಾರಿ ಚರ್ಚೆನು ಎದುರು ಸಾವಡಾದು ಬತ್ತಂಡು ಸಭೆ ಬುಡ್ದು ಪೋಪಾಂದ ಎದುರು ಪಕ್ಷ ಪೋಡಿಪಾಯಿನ ಸಂಗತಿಲ ನಡೆತಂಡು ಬೆದ್ರ ಪುರಸಭೆ ತಾಪನೆಯಾದ ಸುಮಾರು 45 ವರ್ಷಲಿಡಿದು ಬೊಕ್ಕ ಬಿಜೆಪಿ ಅಧಿಕಾರಗೂ ಬತ್ತದು ಸುರುತ್ತ ಸಭೆ ಅಂಗಾರೆ ನಡೆತಂಡು ಪುರಸಭೆತ ಗುರ್ಕಾರ್ಯರು ಪ್ರಸಾದ್ ಕುಮಾರ್ ದುಂಬಾಳ್ಚಡು ಸಭೆ ನಡೆಪಾಯರು ಸುರುತ್ತ ಸಡತೆ ಆಡಳಿತಗೂ ಬೈದಿನ ಬಿಜೆಪಿ ಸುರುತ್ತ ಅಧಿವೇಶನಡೆ ಎದುರು ಪಕ್ಷದ ದೂರು ಚರ್ಚೆನು ಎದುರು ಸಾವಡಾದು ಪೈತಂಡು ಎದುರು ಪಕ್ಷ ಸಭೆ ಪುಡ್ದು ಪೋಪಾಂದು ಪೋಡಿಪಾಯಿನ ಸಂಗತಿಲ ನಡೆತಂಡು ಪ್ರಾಂತ್ಯ ಗ್ರಾಮದ 4 ಸಾಲು ಮಾರ್ಗ ವೃತ್ತಗೂ ಅಟಲ್ ಬಿಹಾರಿ ವಾಜಪೇಯಿ ಪುನರ್ದೀಪನ ಅತ್ತಂಡ 2017 ತೀರ್ಮಾನ ಮಲ್ತನಂಚ ಬೆದ್ರ ಶೈಕ್ಷಣಿಕ ಕ್ರಾಂತಿಗೆ ಪುಣೆಯಿನ ಸಮಾಜ ಸೇವಕರು ಎಸ್ಎನ್ ಮೂಡಬಿದ್ರೆ ಪುನರ್ದೀಪನ ಬಗೆಟ್ ಚರ್ಚೆಯಾದ ಅಕೇರಿಗೆ ಈ ಇಸೆಯನ್ನು ನನಮಿತ್ತಿಗೆ ತೀರ್ಮಾನ ಮಲ್ಪೊಂದು ಗುರ್ಕಾರ್ಯರು ತೀರ್ಮಾನ ತೆರಿಪಾಯರು ಈ ಪೊರ್ತುಡು ಪುರಸಭೆ ಸುತ್ತುಡು ಕಜವುನು ಸರಿಯಾದ ಒಟ್ಟು ಮಲ್ತೊಂದಿಜ್ಜಿ ಜನಕುಲು ಓಲೋಲು ಕಜವು ದಕ್ಕುವೆರೆಂದು ಜೋಸಿ ಮೆನೇಜರ್ಸ್ ಕೊರಗಪ್ಪ ಇಂಚ ಸದಸ್ಯರು ದೂರ್ಯರು ಕಜವುದ ಟೆಂಡರ್ ಮುಗಿದಂಡು 4 ತಿಂಗಳಿಗೂ ದುಂಬರಿದಂಡು ಜನವರಿ ಟೆಂಡರ್ ಕಾರ್ಯ ನಡಪಾದು ಸಮಸ್ಯೆ ಪರಿಹಾರಗೂ ಪ್ರಯತ್ನ ಮಲ್ಪೊಡೊಂದು ಮುಖ್ಯಾಧಿಕಾರಿ ಪಂಡೆರು ಟೆಂಡರ್ ಕಂದಿದೆ ಡ್ರೈವರ್ ನಮ್ಮ ಹತ್ರ ಇದೆ ಮುಂಚೆ ಇದ್ದವರನ್ನು ಬಿಡ್ಲಿಕ್ಕೆ ಗೊತ್ತಿಲ್ಲ ಟೆಂಡರ್ನವರಿಗೆ ಹೇಳೋದು ನಮ್ಮ ಡ್ರೈವರ್ ಇದನ್ನೇ ತಗೊಳ್ಳಿ ಅವರು ಮಾವಿನ ಕಾಲೇಜ್ ಒಂದು ರೌಂಡ್ ಹೋಗಿ ಬನ್ನಿ ಅಲ್ಲಿಂದ ಹೋಗಿ ಕತ್ಬಿಟ್ಟದ್ದು ಅವಾಗ ಗೊತ್ತಾಗಿದೆ ನಮ್ಮ ಮೂಡುಬಿದ್ದ ನಗರಸಭೆ ಸ್ವಚ್ಛ ಇದೆ ಮೊದಲು ವ್ಯವಸ್ಥೆ ಏನಿಲ್ಲ ಸೌಂದರ್ಯ ಹಾಳಾಗ್ತದೆ ಹಾಗಿರುವಾಗ ಎಲ್ಲ ತನ್ನವನ್ನು ಕರಾವು ಮಾಡಬೇಕಂತೇಳಿ ಮನವಿ ಇಲ್ಲಿ ಇರಬೇಕು ಹುಡುಗಿದ್ರೆ ಸಿಗ್ಬೋದು ಆ ಪ್ರಕಾರದಲ್ಲಿ ನೀವೆಲ್ಲ ತೆಗೆದಿದ್ದೀರಿ ಆಗ DC ಒಂದು ಆದೇಶ ಎಲ್ಲ ತೆಗೆದಿದ್ದೀರಿ ಈಗ ಮೊನ್ನೆ ಒಂದು ಕೊಟ್ಟಿದೆ ನಿಮಗೆ ಗೊತ್ತಿದೆ ಕೊಡಬಾರದು ಅಂತೇಳಿ ಯಾಕೆ ಕೊಡ್ರಿ ಆಡಳಿತಾಧಿಕಾರಿ ಏನು ಬರ್ತಿದ್ದಾರೆ ಅದರಲ್ಲಿ ಪುರಸಭೆ ವ್ಯಾಪ್ತಿಯೊಳಗೆ ತೆಗೆಯಲಿರುವುದು
ನೀವು ಸಹ ಸ್ವಲ್ಪ ಒಂದೊಂದು ನಾನು ಆದ್ಯತೆಯಿಂದ ಹೇಳುವಂಥದ್ದು ಎಲ್ಲರೂ ನೀವು ನಿಮ್ಮ ವಾರ್ಡ್ಗಳಲ್ಲಿ ಒಂದು ಸುತ್ತ ಹಾಕಿ ಏನಾಗಿದೆ ಅಂತ ನೋಡಿಕೊಳ್ಳಿ ಅದನ್ನು ತೆಗೆಸುವಂಥದ್ದು ಒಳಗೆ ಸಮ್ಮೆ ಶಾಸಕರು ಉಮನಾಥ್ ಕೋಟ್ಯನ್ ಪಾತೆರ್ದು ಪುರಸಭೆತ ಸುತ್ತುಡು ಏತೇತು ಶಾಶ್ವತ ತತ್ಕಾಲದ ಹೋರ್ಡಿಂಗ್ ಫ್ಲೆಕ್ಸ್ ಉಂಡು ಏತ್ ಆದಾಯ ಬೈದನದು ಪ್ರಶ್ನೆ ಪಾಡಿಯರು ಈ ಬಗೆಟ್ ನೆನದ ಸಭೆಟ್ ತೆರಿಪಾವಡಂದು ಮುಖ್ಯಾಧಿಕಾರಿ ಪಂಡೇರು ತಾಲೂಕು ಗುಪ್ಪುನ ಪಾಕ ಸಮಸ್ಯೆಲಿನ ಮಿತ್ತು ಪುರಸಭೆತ ಅಧಿವೇಶನಡು ಚರ್ಚೆ ಆಂಡು ಬೆಂಗಳೂರದ ಎಂಆರ್ಜಿ ಗ್ರೂಪ್ದ ತಾಪಕ ಗುರ್ಕಾರರು ಕೆ ಪ್ರಕಾಶ್ ಶೆಟ್ಟಿ ಎರಡ್ದು ಶಕ್ತಿದಾಂತಿನಕ್ಲಿಗೆ ಪಣವು ಸಾಯ ಪಟ್ಟುನ ಕಾರ್ಯಕ್ರಮ ಬಂಗ್ರಾಕೋಳೂರ್ದ ಗೋಲ್ಡ್ ಫಿಂಚ್ ಮೈದಾನಡು ನಡೆತಂಡು ಒಟ್ಟು 1.4 ಕೋಟಿ ಬೊಕ್ಕ 75,000 ರೂಪಾಯಿ ಬಡಬೆರಿಗೆ ಸಾಯ ಆದ ಪಟ್ಟಿಯರು ಬೆಂಗಳೂರದ ಎಂಆರ್ಜಿ ಗ್ರೂಪ್ದ ತಾಪಕ ಗುರ್ಕಾರರು ಕೆ ಪ್ರಕಾಶ್ ಶೆಟ್ಟಿ ಎರಡ್ದು ಶಕ್ತಿದಾಂತಿನಕ್ಲಿಗೆ ಪಣವು ಕಾಸು ಪಟ್ಟುನ ಕಾರ್ಯಕ್ರಮ ಸೋಮವಾರ ಬಂಗ್ರಾಕೋಳೂರ್ದ ಗೋಲ್ಡ್ ಫಿಂಚ್ ಮೈದಾನಡು ನಡೆತಂಡು ಒಟ್ಟು 1.4 ಕೋಟಿ ಬೊಕ್ಕ 75,000 ರೂಪಾಯಿನ ಬಡವರಿಗೆ ಸಾಯ ಆದ ಪಟ್ಟಿಯರು 10 ಜನ ಕಲ್ಪನಕ್ಲಿಗೆ 25,000 ರೂಪಾಯಿ ದಂಚ 2.5 ಲಕ್ಷ ರೂಪಾಯಿ 5 ಜನಕ್ಲಿಗೆ 50,000 ರೂಪಾಯಿ ಚೆಕ್ 100 ಜನಕ್ಕೂ 25,000 ರೂಪಾಯಿ ಚೆಕ್ 10 ಜನಕ್ಲಿಗೆ 20,000 ರೂಪಾಯಿ ದಂಚ ಚೆಕ್ 25 ಜನಕ್ಲಿಗೆ 15,000 ರೂಪಾಯಿದ ಚೆಕ್ 250 ಜನಕ್ಕೂ 10,000 ರೂಪಾಯಿ ದಂಚ ಎಂಚ 545 ಜನಕ್ಕೂ 1,25,75,000 ರೂಪಾಯಿ ಪಟ್ಟಿಯರು ಪ್ರಕಾಶ್ ಶೆಟ್ಟಿ ಪಾತೆರ್ದು ಬದುಕಡು ಕಷ್ಟ ಪನ್ನಗ ಅವಿನುಂಜಿ ಸವಾಲಾತದೆತ್ತನಡು ನರ್ಗೆರಬಲ್ಲಿ ಅವೇ ಸವಾಲು ಬದುಕದ ಮೇಲ್ಮೆಗೆ ಮುಟ್ಟುಕಲ್ಲು ಆಪುಣಂದು ಪಂಡೆರು ದೇವರು ಕೊಟ್ಟದ್ದು ಕಷ್ಟವನ್ನು ಅನುಭವಿಸಲಿಕ್ಕೂ ಗೊತ್ತಬೇಕು 5 ಬೆರಳು ಒಂದೇ ಲೆಕ್ಕ ಇರುವುದಿಲ್ಲ ಯಾವುದು ಸಾರ್ಥಕವಲ್ಲ ನೀವು ಯಾವುದಕ್ಕೂ ಎದೆಗುಂದಬೇಕಾಗಿಲ್ಲ ಇವತ್ತು ಒಂದು ಪ್ರಕಾಶ್ ಶೆಟ್ಟಿ ನಿಮ್ಮ ಜೊತೆ ಇದ್ದರೆ ನಾಳೆ 10 ಪ್ರಕಾಶ್ ಶೆಟ್ಟಿ ನಿಮ್ಮ ಜೊತೆ ಇರ್ತಾರೆ ನಾಡಿದ್ದು 100 ಪ್ರಕಾಶ್ ಶೆಟ್ಟಿ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ ದಯವಿಟ್ಟು ಯಾರು ಬೇಸರ ಮಾಡಬೇಡಿ ಇವತ್ತು ನೀವೆಲ್ಲ ನನಗೆ ದೇವರುಗಳಾಗಿ ಕಾಣ್ತಾ ಇದ್ದೀರಿ ನನ್ನ ಜೀವನದ ಕಲ್ಪನೆ ಬಹುಶಃ ಇವತ್ತು ನನಗೆ ಅವಕಾಶ ಬಂದಿದೆ ಇವತ್ತು ನೀವು ತೆಗೆದುಕೊಳ್ಳುವ ಈ ಅಳಿಲು ಸೇವೆ ಸಣ್ಣ ಸಹಾಯ ಬಹುಶಃ ನಿಮ್ಮ ಜೀವನ ಪೂರ್ತಿ ನನ್ನನ್ನು ನೆನೆಸ್ತೀರಿ ನನ್ನ ಮೇಲೆ ನಿಮಗೆ ವಿಶ್ವಾಸವಿದೆ ನಂಬಿಕೆ ಇದೆ ನಿಮ್ಮ ಆಶೀರ್ವಾದ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಈ ಒಂದು ಕೆಲಸವನ್ನು ನಾನು ಇಲ್ಲಿ ನೆರವೇರಿಸಬೇಕಾದರೆ ಇದಕ್ಕೆ ಕಾರಣಕರ್ತರು ನಮ್ಮ ಮೋಹನಾಳು ಅವರು ಅವರ ಋಣ ನಾನು ಯಾವತ್ತೂ ತೀರಿಸುವವನಲ್ಲ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಪಾಪ ಹಲವಾರು ದಿನದಿಂದ ನಿದ್ದೆ ಬಿಟ್ಟು ಅವರ ಒಂದು 25-30 ಜನ ತಂಡವನ್ನು ಹಾಕಿಕೊಂಡು ಅವರು ಕೆಲಸ ಮಾಡಿದ ಒಂದು ರೀತಿ ನೀತಿಯನ್ನು ನೆನೆಸಿದರೆ ಬಹುಶಃ ಅದು ಸಾಮಾನ್ಯ ಮನುಷ್ಯನಿಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಮಾಡುವ ಒಂದು ವ್ಯವಸ್ಥೆಯಲ್ಲಿ ಒಂದು ಅರೇಂಜ್ಮೆಂಟ್ನಲ್ಲಿ ಒಂದು ಸಣ್ಣ ತಪ್ಪು ಹುಡುಕಲಿಕ್ಕೆ ನಮಗೆ ಆಗಲಿಲ್ಲ ಅವರಿಗೆ ನಾನು ಸದಾ ಚಿರಋಣಿಯಾಗಿದ್ದೇನೆ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಗುರ್ಕಾರರು ಎ ಸದಾನಂದ ಶೆಟ್ಟಿ ಬೊಂಬಾಯಿ ಮಾತೃಭೂಮಿ ಕೋಆಪರೇಟಿವ್ ಸೊಸೈಟಿ ಗುರ್ಕಾರರು ರತ್ನಾಕರ್ ಶೆಟ್ಟಿ ಮುಣ್ಕೂರು ಸಾಯಿಪಾಲಿ ಸಂಸ್ಥೆನ ರವಿಶೆಟ್ಟಿ ವಿಶ್ವ ಬಂಟೇರ್ನ ಫೆಡರೇಷನ್ ಗುರ್ಕಾರರು ಡಾಕ್ಟರ್ ಎಜೆ ಶೆಟ್ಟಿ ಬಂಟೇರ್ನ ಯಾನೆ ನಾಡುವೀರ್ನ ಮಾತೃ ಸಂಘದ ಗುರ್ಕಾರರು ಅಜಿತ್ ಕುಮಾರ್ ರೈಮಾಲಾಡಿ ಬೆದ್ರದ ಡಾಕ್ಟರ್ ಎಂ ಮೋಹನ್ ಆಳ್ವ ಉದ್ಯಮಿ ಗುರ್ಮೆ ಸುರೇಶ್ ಶೆಟ್ಟಿ ಪಾಲ್ದೊಂಡರು ನಿತೇಶ್ ಶೆಟ್ಟಿ ಎಕ್ಕಾರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು
ಕಲ್ಕುರ ಪ್ರತಿಷ್ಠಾನದ ನಿಲೆಟ್ಟು ಅಂಗಾರೆ ಕುಡ್ಲ ಕದ್ರಿ ಕಂಬಳದ ಮಲ್ಲಿಕಾ ಬಡಾವಣೆದ ಮಂಜು ಪ್ರಸಾದಳು ಪೇಜಾವರ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯರನ ನೆಂಪುದ ಕಾರ್ಯಕ್ರಮ ಅಟ್ಟನೆ ಮತದಿತ್ತರು ಪಲಿಮಾರು ಮಠದ ವಿದ್ಯಾಧೀಶ ಸ್ವಾಮೀಜಿ ಬೊಕ್ಕ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ಪೇಜಾವರ ಮಠಾಧೀಶರಾದಿತ್ತದು ದೇಶದೊರ್ಮಿಡು ಗುರ್ತು ಮಲ್ತೊಂದುನ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯರು ದೇವರಪಾದ ಸೇರ್ದು 1 ವರ್ಷ ಕರೆದಂಡು ಅರನ ನೆಂಪುದ ಕಾರ್ಯಕ್ರಮನು ಅಂಗಾರೆ ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ಟು ಕದ್ರಿ ಕಂಬ್ಳ ಮಾರ್ಗದ ಮಲ್ಲಿಕಾ ಬಡಾವಣೆದ ಮಂಜು ಪ್ರಸಾದಡು ಅಟ್ಟನೆ ಮಲ್ತದಿತ್ತರು. ಕಲ್ಕುರ ಪ್ರತಿಷ್ಠಾನದ ಗುರ್ಕಾರ್ಯರು ಎಸ್ ಪ್ರದೀಪ್ ಕುಮಾರ್ ಕಲ್ಕುರ ಗುರ್ಕಾರ್ಮೆ ವಹಿಸಿದ್ದು ಎತ್ಕೊಂದು ಕಾರ್ಯಕ್ರಮದ ಉದ್ದೇಶಗಳನ್ನು ತೆರಿಪಾಯರು. ಪಲಿಮಾರು ಮಠಾಧೀಶರು ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ, ಪೇಜಾವರ ಮಠಾಧೀಶರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಯರನ ಚಿತ್ರಪಟಕ್ಕೂ ಪುರ್ಪು ಪಾಡ್ದು ಕಾರ್ಯಕ್ರಮ ಉದಿಪನ ಮಲ್ತರು. ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯರು ಆಶೀರ್ವಚನ ಕೊಡ್ದು ವಿಶ್ವೇಶ ತೀರ್ಥ ಸ್ವಾಮೀಜಿಯರು ಲೋಕುಗೆ ಮಾರ್ಗದರ್ಶನ ಮಲ್ತನಾರು. ಆರು ನಮ್ಮ ಒಟ್ಟುಗೂ ಇಜ್ಜರಂಡಲ ಅರನ ಮಾರ್ಗದರ್ಶನ ನಮ್ಮೊಟ್ಟುಗೂ ಏಪಲ ಉಪ್ಪುಣಂದು ಪಂಡೆರು. ವಿಶ್ವೇಶತೀರ್ಥ ಶ್ರೀಪಾದರು ಒಂದು ಊರಿಗೆ ಅವರು ಮಾರ್ಗದರ್ಶಕರಲ್ಲ, ಇಡೀ ಜಗತ್ತಿಗೆ ಮಾರ್ಗದರ್ಶಕರು. ಒಬ್ಬರು ನಮ್ಮನ್ನು ಅಗಲಿದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ಶೋಕಾಚರಣೆ ಅಂತ ನಾವು ಮಾಡ್ತೇವೆ, ಮೌನಾಚರಣೆ ಅಂತ ನಾವು ಮಾಡ್ತೇವೆ, ಮೌನದಿಂದ ಮೆರವಣಿಗೆಯನ್ನು ನಾವು ನಡೆಸ್ತೇವೆ. ಅದೇನೋ ಗೊತ್ತಿಲ್ಲ, ಕಾಕತಾಳೀಯ. ಪರಮಪೂಜ್ಯರಾದ ಗುರುಗಳು ಯಾವಾಗ ವೃಂದಾವನ ಪ್ರವೇಶ ಮಾಡಿದರೋ ಮೌನ ವೃತ ಅರ್ಥಾತ್ ಮುಖಕ್ಕೆ ಬಟ್ಟೆ ಕೊಳ್ಳುವಂತಹದ್ದು ಅದೇ ಕಾಲಕ್ಕೆ ಬಂತು ಅಂತಂದರೆ ಅವರು ಹೋದರು ಅಂತಾದಾಗ ಇಡೀ ಜಗತ್ತೇ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಮೌನ ಆಚರಣೆ ಮಾಡಿದ ಕರಾಳ ಕಾಲ ಆವಾಗ ಬಂತು. ಅಂದರೆ ವಿಶ್ವಕ್ಕೆ ಸಂಬಂಧಪಟ್ಟ ಗುರುಗಳು ಅನ್ನೋದನ್ನು ಅದು ಸೂಚನೆ ಮಾಡ್ತಾ ಇತ್ತು. ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಆಶೀರ್ವಚನ ಕೊಡ್ತು ತನ್ನ ಗುರುಗಳನ್ನು ನೆಂಪು ಮಲ್ತೊಂಡರು. ಯಕ್ಷಗಾನದ ಕುರಿತಾಗಿ, ಆ ಅರ್ಥಧಾರಿಕೆ ಕುರಿತಾಗಿ ಒಂದು ಶಾಸ್ತ್ರವನ್ನು, ಒಂದು ವಿಷಯವನ್ನು ಹೇಗೆ ನಾವೆಲ್ಲ ವಿಮರ್ಶೆ ಮಾಡಬೇಕು ಅಂತ ತಿಳಿಯುವ ದೊಡ್ಡ ಕಲೆ ಅದರಲ್ಲಿದೆ. ಹೀಗೆ ಎಲ್ಲರೊಳಗೆ ಒಂದಾಗಿ ಮಧ್ವಮತಾಬ್ಧಿಯೋಳು ಮೀನಾಗಿ ಇರಬೇಕು, ಶುದ್ಧನಾಗಿರಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಅಂತ ದಾಸರ ಹಾಡಿದಂತೆ ನಮ್ಮೊಳಗೆ ಅವರು ಸದಾ ಹಸಿರಾಗಿದ್ದಾರೆ. ಅಂತಹ ಗುರುಗಳ ಅನುಗ್ರಹ, ಅವರು ಹಾಕಿಕೊಟ್ಟಿರತಕ್ಕಂತಹ ದಾರಿ ಏನಿದೆ ಅದು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಸದಾಕಾಲಕ್ಕೂ ದಾರಿ ದೀಪವಾಗಿದೆ. ಅಂತಹ ಗುರುಗಳ ಅನುಗ್ರಹ ನಮ್ಮ ಮೇಲೆ ನಿರಂತರ ಇರಲಿ ಅಂತ. ವೇದ ವಿದ್ವಾಂಸರು ಗಣಪತಿ ಆಚಾರ್ಯ ಕದ್ರಿ, ತುಳು ಜನಪದ ವಿದ್ವಾಂಸರು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ಯಕ್ಷಗಾನ ಅರ್ಥದಾರು ಜಬ್ಬಾರ್ ಸಮೋ ಸಂಪಾಚೆ, ಧಾರ್ಮಿಕ ವಿದ್ವಾಂಸರು ಪಂಜಾ ಭಾಸ್ಕರ್ ಭಟ್ ನುಡಿನಮನ ಸಂದಾಯರು. ಸಂಸ್ಕೃತ ಶಿಕ್ಷಕರು ನಾರಾಯಣ ಭಟ್ರು ಬರೆಯಿನ ವಿಶ್ವ ಸಂದೇಶ ಪೂರ್ವಕಾಂಡ, ವಿಶ್ವ ಸಂದೇಶ ಉತ್ತರಕಾಂಡ ಬೊಕ್ಕ ವಿಶ್ವಕಥಾ ಕುಂಜ ಗ್ರಂಥುಲಿನ ಈ ಪೊರ್ತುಡು ಬಿಡುಗಡೆ ಮಲ್ತೆರು. ಸಾಧಕರಿಗೂ ಪೇಜಾವರ ವಿಶ್ವೇಶತೀರ್ಥ ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ಕೊಡ್ತು ಮರ್ಯಾದೆ ಮಲ್ತೆರು.
ಶಾರದಾ ವಿದ್ಯಾಲಯದ ಒತ್ತು ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರ್. ನಮ್ಮ ಕುಡ್ಲ 24x7 ಚಾನೆಲ್ ಕರ್ನಾಟಕ ಬ್ಯಾಂಕ್ ಮುಖ್ಯ ಪ್ರಾಯೋಜಕತ್ವಡು ಸುರುಮಲ್ತದಿನ ಭಾರಿ ಜನಪುಕಡ್ತೆ ಪಡೆಯಿನ ಬಿಸಿನೆಸ್ ಟಾನಿಕ್ ಸೀದಾ ಫೋನ್ ಇನ್ ಕಾರ್ಯಕ್ರಮ ಗೆಲ್ಮಿದ 100 ವಾರಲೇನು ಮುಗಿತದು 101 ಪಚ್ಚದಿ ಒಂದುಂಡು. 100ನೇ ವಾರದ ವಿಶೇಷ ಕಾರ್ಯಕ್ರಮ ಜನವರಿ 3 ಕುಡ್ಲ ಡೊಂಗರ ಕೆರಿದ ಶ್ರೀ ಸುಧೀಂದ್ರ ಆಡಿಟೋರಿಯಂ ಅಟ್ಟಣೆ ಮಲ್ತದಂಡು. ಈ ಬಗೆಟ್ ಬುಧವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ನಮ್ಮ ಕುಡ್ಲ ಚಾನೆಲ್ದ ನಿರ್ದೇಶಕರು ಹರೀಶ್ ಬಿ ಕರ್ಕೇರ ಇವರ ಕೊರಿಯರ್. ನಮ್ಮ ಕುಡ್ಲ 24x7 ಚಾನೆಲ್ ಕರ್ನಾಟಕ ಬ್ಯಾಂಕ್ ಮುಖ್ಯ ಪ್ರಾಯೋಜನಡು ಸುರುಮಲ್ತದಿನ ಭಾರಿ ಜನ ಪುಗಾರ್ತೆ ಪಡೆಯಿನ ಬಿಸಿನೆಸ್ ಟಾನಿಕ್ ಸೀದಾ ಫೋನ್ ಇನ್ ಕಾರ್ಯಕ್ರಮ ಗೆಲ್ಮಿದ 100 ವಾರಲಿನ ಮುಗಿತದು 101 ಪಚ್ಚದಿ ಒಂದುಂಡು. 100ನೇ ವಾರದ ವಿಶೇಷ ಕಾರ್ಯಕ್ರಮ ಜನವರಿ 3 ಕುಡ್ಲ ಡೊಂಗರಕೇರಿದ ಶ್ರೀ ಸುಧೀಂದ್ರ ಆಡಿಟೋರಿಯಂ ಅಟ್ಟಣೆ ಮಲ್ತದಂಡು. ಈ ಬಗೆಟ್ ಬುಧವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ನಮ್ಮ ಕುಡ್ಲ ಚಾನೆಲ್ದ ನಿರ್ದೇಶಕರು ಹರೀಶ್ ಬಿ ಕರ್ಕೇರ ಇವರ ಕೊರಿಯರ್. ಆನಿಕಾಂಡೆ ವರ್ಮಗಂಟಿಕ್ ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಬೊಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಎಸ್ ಮಹಾಬಲೇಶ್ವರ ಕಾರ್ಯಕ್ರಮ ಉದಿಪನ ಮಲ್ಪುವರು. ಎನ್ಎಂಬಿಟಿ ಗುರ್ಕಾರರು ವೆಂಕಟರಮಣ ಅಕ್ಕರಾಜು, ಎಫ್ಐಸಿಸಿಐ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಗುರ್ಕಾರರು ಉಲ್ಲಾಸ್ ಕಾಮತ್ ಮಲ್ಲಬಿನ್ನರಾದ ಪಾಲ್ದೊತ್ತೊನ್ನುವರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರುದ ಮಾಜಿ ನಿರ್ದೇಶಕರು ಕೆ ಗುರುರಾಜ್ ಆಚಾರ್ಯರು 10 ಕಮಾಂಡ್ಮೆಂಟ್ಸ್ ಫಾರ್ ಬಿಸಿನೆಸ್ ಇಸೆಯುದ್ದ ಬಗೆಟ್ 100ನೇ ಸಂಚಿಕೆಗೆ ಸಂಪನ್ಮೂಲ ವ್ಯಕ್ತಿಲಾದ ಪಾಲ್ದೊತ್ತೊನ್ನುವರೆಂದು ಆರ್ಪಂಡರು. ಜಿಎಸ್ಟಿ, ಇನ್ಕಮ್ ಟ್ಯಾಕ್ಸ್, ಇನ್ಶೂರೆನ್ಸ್, ಪ್ರಾವಿಡೆಂಟ್ ಫಂಡ್, ಬಂಡವಾಳ ಪಾಡುನ, ರೇರಾ, ಐಪಿಆರ್, ಕನ್ಸ್ಯೂಮರ್ ಪ್ರೊಟೆಕ್ಷನ್, ಕಾನೂನು ಪರಿಚಯ, ಆತ್ಮನಿರ್ಭರ ಭಾರತ, ಎಂಎಸ್ಎಂಇ, ನ್ಯೂ ಎಜುಕೇಷನ್ ಪಾಲಿಸಿ ಇಂಚಿತಿ ವಿಚಾರಗಳಿನ ಬಗೆಟ್ ಕಾರ್ಯಕ್ರಮಟ್ಟು ಮಾತಾ ಚರ್ಚೆನು ಬಿಸಿನೆಸ್ ಟಾನಿಕ್ದ ನಿರ್ದೇಶಕರು, ಮುಖ್ಯ ಸಂಯೋಜಕರು, ಅಂಚನೆ ನಿರೂಪಕರು ಎಸ್ಎಸ್ ನಾಯಕ್ ಎಡ್ಡೆ ರೀತಿಯ ನಡಪಾದ ಕೊಡ್ತಾರೆಂದು ನಮ್ಮ ಕುಡ್ಲದ ಕೊಡೂರು ನಿರ್ದೇಶಕರು ಲೀಲಾಕ್ಷ್ ಪಿ ಕರ್ಕೇರ ಪಂಡ್ಯರು. ಬಿಸ್ನೆಸ್ ಟಾನಿಕ್ನ ವಿಷಯದಲ್ಲಿ ಇಷ್ಟೇ ಹೇಳ್ತೇನೆ, ಯಾಕೆಂದರೆ ಅದು ಮಾಡಬೇಕಾದ್ರೆ ಎಸ್ ನಾಯಕರನ್ನು ಕನಸಿನ ಕೂಸು ಅಂತ ಹೇಳ್ತೇನೆ. ಅವರ ಆಫೀಸಲ್ಲಿ ನಾವು ಕುತ್ಕೊಂಡು ಮಾತಾಡುವಾಗ ಅವರೊಂದು ಸಜೆಷನ್, ಇಂಥದ್ದು ಯಾವುದು ಚಾನಲಲ್ಲಿ ಬರೋದಿಲ್ಲ, ನಿಮ್ಮ ಚಾನಲಲ್ಲಿ ಯಾಕೆ ನೀವು ಸ್ಟಾರ್ಟ್ ಮಾಡಬಾರ್ದು ಅಂತ. ಸೊ ಅದಕ್ಕೆ ಎಂತ ಮಾಡೋದು, ಯಾಕೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಸ್ಪಾನ್ಸರ್ಶಿಪ್ ಬೇಕು. ಹಾಗೆ ನಾವು ಸೀದಾ ಮೊದಲು ಮಾತಾಡಿದ್ದು MS ಮಹಾಬಲೇಶ್ವರ ಹತ್ರ, ಕರ್ನಾಟಕ ಬ್ಯಾಂಕು CEO ಪ್ಲಸ್ MD. ಸೊ ಅವರು ಇಮಿಡಿಯೇಟ್ಲಿ ಹೇಳಿ ನೀವು ಮುಂದುವರಿಸಿ, ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತ. ಸೊ ಫಸ್ಟ್ ಎಪಿಸೋಡು ಆ್ಯಂಕರಿಂಗ್ ಮಾಡಿದ್ದು SS ನಾಯಕರು. ಅವರು ಫಸ್ಟ್ ಟೈಮ್ ಒಂದು ಕಾರ್ಯಕ್ರಮವನ್ನು ಆ್ಯಂಕರ್ ಮಾಡುವಂಥದ್ದು ಅವರಿಗೆ ಬಂದದ್ದು ಯಾಕಾಗಿ. ಸೊ ಅಲ್ಲಿಂದ ಅವರು ಸ್ಟಾರ್ಟ್ ಮಾಡಿದ್ದು, ಮತ್ತು ಅದು ಕಾರ್ಯಕ್ರಮ ನಿರಂತರವಾಗಿ ಯಶಸ್ಸಾಯಿತು. ಇಲ್ಲಿ ಅವರು ಪ್ರತಿ ವೀಕ್ ಒಂದೊಂದು ವಿಷಯವನ್ನು ಇಟ್ಕೊಂಡು ಬಂದು ಕಾರ್ಯಕ್ರಮವನ್ನು ನಿರ್ವಹಣೆ. ಅವರೊಟ್ಟಿಗೆ ಬಂದಂಥ ಎಲ್ಲರೂ ಅತಿಥಿಗಳು, ನಾನು ಅವರಿಗೆ ಚಿರಋಣಿ. ನಾವು 99 ಮಾಡಿದ ನಂತರ ಸಹ ನಮಗೆ ಇವತ್ತು ಧನ್ಯತಾ ಭಾವ ಉಂಟು, 100ಕ್ಕೆ ನಾವು ಕಾಲಿಡ್ತೇವೆ ಅಂತ. ಮೊನ್ನೆ MS ಮಹಾಬಲೇಶ್ವರ ಅವರು ಹೇಳಿದ್ರು, ನಿಮ್ಮೊಟ್ಟಿಗೆ ನಾವಿದ್ದೇವೆ, ನೀವು ಇನ್ನೂ ಸಹ ಇದನ್ನು ಮುಂದುವರಿಸಿ ಅಂತ. ಬಿಸಿನೆಸ್ ಟಾನಿಕ್ ನಿರ್ದೇಶಕರು ಎಸ್ಎಸ್ ನಾಯಕ್ ಪಾತಿರ್ದು ಈ ಕಾರ್ಯಕ್ರಮ ಉದ್ಯಮ ಲೋಕದ ಸರ್ವರೆಗ್ಲ ಮಾತಾ ವಿಚಾರಳಿನ ತೆರೆಯುನರೆ ಎಡ್ಡಿ ಕಾರ್ಯಕ್ರಮ ಆದುಂಡು ಮೆಚ್ಚುಗೆ ತೆರಿಪಾಯರು. ಒಂದು ಕಾರ್ಯಕ್ರಮ ಏನಂದ್ರೆ ಕರೆಕ್ಟ್ 8:45ಗೆ ನಾವು ಟಿವಿಯಲ್ಲಿ ಬೈಟ್ಸ್ ತಗೊಳ್ತೇವೆ. ಯಾರೆಲ್ಲ ಬರ್ತಾರೆ ಅವರ ಒಂದು ಅನಿಸಿಕೆಯನ್ನು 8:45ರಿಂದ ಪ್ರಾರಂಭ ಮಾಡ್ತೇವೆ. 9:15ಕ್ಕೆ ಶಾರ್ಪ್ ನಮ್ಮ ಪ್ರೋಗ್ರಾಮನ್ನು ಪ್ರಾರಂಭ ಮಾಡ್ತೇವೆ, ಯಾಕೆಂದರೆ ಇದು ಲೈವ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಲ್ಲಿ ನಮ್ಮ ಸುಧೀಂದ್ರ ಆಡಿಟೋರಿಯಂ, ಕೆನರಾ ಗರ್ಲ್ಸ್ ಹೈಸ್ಕೂಲ್, ಡೊಂಗರಕೆರೆಯಲ್ಲಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ CEO ಆಗಿರುವ MS ಮಹಾಬಲೇಶ್ವರ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೂ ಡಾಕ್ಟರ್ ವೆಂಕಟರಮಣ ಅಕ್ಕರಾಜು, ಚೇರ್ಮನ್ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್, ಅವರು ಈ ಕಾರ್ಯಕ್ರಮದ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಪ್ರಜ್ವಲನೆ ನೀಡಲಿದ್ದಾರೆ. ನಮ್ಮ ಬೆಂಗಳೂರಿನ ಹೆಸರಾಂತ ಚಾರ್ಟರ್ಡ್ ಅಕೌಂಟೆಂಟ್ CA ಗುರುರಾಜ್ ಆಚಾರ್ಯ, ಫಾರ್ಮರ್ ಡೈರೆಕ್ಟರ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಅವರು 10 ಕಮಾಂಡ್ಮೆಂಟ್ಸ್ ಫಾರ್ ಬಿಸ್ನೆಸ್ ಅದರ ಬಗ್ಗೆ ಒಂದು ಪ್ರಬಂಧವನ್ನು ಮಂಡಿಸಲಿದ್ದಾರೆ. ಯಾಕಂದರೆ ಈಗ ಬಿಸ್ನೆಸ್ ಮ್ಯಾನ್ನವರಿಗೆ ಅತಿ ಅಗತ್ಯವಿರುವ ಯಾವುದೆಲ್ಲ ಒಂದು ಮಾರ್ಗದರ್ಶಿ ಸೂತ್ರ ಉಂಟು, ಆ ಸೂತ್ರವನ್ನು 10 ಮಾರ್ಗದರ್ಶಿ ಸೂತ್ರವನ್ನು ಹೇಳಲಿದ್ದಾರೆ. ಅದೇ ರೀತಿ ಡಾಕ್ಟರ್ ನಾಗೇಂದ್ರ ಅವರು ಮೆಡಿಕಲ್ ಡೈರೆಕ್ಟರ್, ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಶಿವಮೊಗ್ಗ, ಡಾಕ್ಟರ್ ಗೋಪಾಲ್ ಮೊಗೇರಾಯ, ಡೈರೆಕ್ಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗೋವಾ,
ಅವರು ಗೋವಾದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಒಂದು ನಿರ್ದೇಶಕರಾದರೂ ಕೂಡ ಅವರು ನಮ್ಮ ಮಂಗಳೂರಿನವರೇ ಆಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೂ ಡಾಕ್ಟರ್ ಎ ಸೆಂಥಿಲ್ ವೇಲ್, ಪ್ರೊಫೆಸರ್ ಆ್ಯಂಡ್ ಡೀನ್, ಕಾಲೇಜ್ ಆಫ್ ಫಿಶರೀಸ್ ಮ್ಯಾಂಗ್ಳೂರು. ಹಾಗೂ CA DB ಮೆಹ್ತಾ, ಚೇರ್ಮನ್ ಕ್ರೆಡೈ ಮ್ಯಾಂಗ್ಳೂರು. ಶ್ರೀ ಐಸಾಕ್ ವಾಸ್, ಪ್ರೆಸಿಡೆಂಟ್ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಹಾಗೂ ಡಾಕ್ಟರ್ ಚಂದ್ರಕಾಂತ್ ಭಟ್, ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಫ್ರಾಮ್ ದುಬೈ. ಇಷ್ಟು ಜನರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರ್ತಾರೆ. ಈ ಸ್ಟೇಜ್ ಪ್ರೋಗ್ರಾಮ್ ಆದಮೇಲೆ ಪ್ರಬಂಧ ಮಂಡನೆ. ಈ 100th ಎಪಿಸೋಡ್ ಅನ್ನೋದು ನಮ್ಮ ಈ ಒಂದು ಕಾಲಘಟ್ಟದಲ್ಲಿ, ಈಗ ಬಿಸ್ನೆಸ್ ಟಾನಿಕ್ ಅನ್ನೋದು ಜನರಿಗೆ ಬಿಸ್ನೆಸ್ ಇದ್ದರೆ ಮಾತ್ರ ಒಂದು ದೇಶ ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರಿತದೆ. ಇಂಥ ಕಾಲಘಟ್ಟದಲ್ಲಿ 10 ಕಮಾಂಡ್ಮೆಂಟ್ಸ್ ಫಾರ್ ಬಿಸ್ನೆಸ್ ಅಂತ ಮಾಡ್ತೇವೆ. ಈ ಕಾರ್ಯಕ್ರಮದಲ್ಲಿ 51ರಿಂದ 100 ಸಂಚಿಕೆವರೆಗೆ ಯಾರೆಲ್ಲ ರಿಸೋರ್ಸ್ ಪರ್ಸನ್ ಬರ್ತಾರೆ ಅವರಿಗೆಲ್ಲ ನಾವು ಹಾನರ್ ಮಾಡೋ ಕಾರ್ಯಕ್ರಮ ಉಂಟು. ಸಂವಾದ ಕಾರ್ಯಕ್ರಮ ಕೂಡ ನಾವು ಇಟ್ಟಿದ್ದೇವೆ. ಮತ್ತು ಎಲ್ಲರೂ ಈ ಕಾರ್ಯಕ್ರಮವನ್ನು ನಮ್ಮ ಕುಡ್ಲದಲ್ಲಿ ಲೈವ್ ನೋಡ್ಬೋದು, ಆಮೇಲೆ ಫೇಸ್ಬುಕ್ಕಲ್ಲಿ ಲೈವ್ ನೋಡ್ಬೋದು, ಹಾಗೂ ಯೂಟ್ಯೂಬಲ್ಲಿ ಕೂಡ ಲೈವ್ ನೋಡ್ಬೋದು ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಕರ್ನಾಟಕ ಬ್ಯಾಂಕ್ದ ಒತ್ತು ಜನರಲ್ ಮ್ಯಾನೇಜರ್ ರಮೇಶ್ ಭಟ್, ಕಾರ್ಯಕ್ರಮದ ನಿರೂಪಕಿರಡು ಒರ್ತಿ ಸಹನಾಯು ಸುದ್ದಿಗೂಟಡಿತ್ತರು. ಸಾಮಾನ್ಯ ಪೊಂಜುವರ್ತಿ ಕೇರಳಡು ಬ್ಲಾಕ್ ಪಂಚಾಯತ್ ಗುರ್ಕಾರ್ತಿ ಆಯ್ನ ವಿಶೇಷ ಸಂಗತಿ ನಡೆಸುತ್ತದೆ. ಬ್ಲಾಕ್ ಪಂಚಾಯತ್ ಆಫೀಸರ್ ಅರೆಕಾಲದ ಕಜವಡುಪಿನ ಕೆಲಸ ಮತ್ತೊಂದಿತ್ತಿನ ಪೊಂಜು ಆನಂದವಳ್ಳಿ ಪತ್ತನಾಪುರಂ ಬ್ಲಾಕ್ ಪಂಚಾಯತ್ ಗುರ್ಕಾರ್ತಿ ಆತೇರು. ಬ್ಲಾಕ್ ಪಂಚಾಯತ್ ಆಫೀಸರ್ ಅರೆಕಾಲದ ಕಜವು ಅಡಿಪುನ ಕೆಲಸ ಮಲ್ತೊಂದಿತ್ತಿನ ಪೊಂಜುವರ್ತಿ ಅವೇ ಪಂಚಾಯತ್ಗೆ ಗುರ್ಕಾರ್ತಿ ಆಯ್ನ ವಿಶೇಷ ಸಂಗತಿ ಕೇರಳದ ಪತ್ತನಾಪುರಂ ಬ್ಲಾಕ್ ಪಂಚಾಯತ್ ನಡೆತದೆ. ಒಟ್ಟು 13 ಸ್ಥಾನಲು ಉಪ್ಪುನ ಪತ್ತನಾಪುರಂ ಬ್ಲಾಕ್ ಪಂಚಾಯತ್ CPIM ದುಂಬಾಳ್ತದ LDF 7 ಸ್ಥಾನ ಗೆದ್ದದು. ಕಾಂಗ್ರೆಸ್ ದುಂಬಾಳ್ತದ UDF 6 ಸ್ಥಾನ ಪಡೆತದು. ಅವೇ ಪಂಚಾಯತ್ ಕಜವಾಡಿತೊಂದಿತ್ತಿನ ಆನಂದವಳ್ಳಿ ಪಂಚಾಯತ್ ತಲವೂರು ಡಿವಿಷನ್ ಹಿಡಿದು CPIM ಅಭ್ಯರ್ಥಿಯಾದ ಗೆದ್ದಿದ್ದರು. ಸುಮಾರು 10 ವರ್ಷದ್ದು ಅವೇ ಬ್ಲಾಕ್ ಪಂಚಾಯತ್ ಆಫೀಸರ್ ಅರೆಕಾಲದ ಕಜವಡಿಪಿನ ಕೆಲಸನು ಮಲ್ತೊಂದಿತ್ತಿನ ಆನಂದವಳ್ಳಿ ದಿನಕ್ಕೂ 200 ರೂಪಾಯಿ ಪಡೆಯೊಂದಿತ್ತರು. ದಿನತ್ತ ಒರಿನ ಪೊರ್ತುಡು 6 ಕುಟುಂಬಶ್ರೀ ಆಫೀಸರ್ ಕೆಲಸ ಮಲ್ತೊಂದಿತ್ತರು. ಆನಂದವಳ್ಳಿಯರನ ಕಂಡನಿ ಮೋಹನನ್ ಪೇಂಟಿಂಗ್ ಕೆಲಸ ಮಲ್ತೊಂದುಳ್ಳರು. CPIM ದ ಸ್ಥಳೀಯ ಸಮಿತಿ ಸದಸ್ಯರ್ಲ ಆದುಳ್ಳರು. ಅರಿನ ಜೋಕುಲು ಮಿಥುನ್ BSc, ಕಾರ್ತಿಕ್ PUC ಕಲ್ತೊಂದುಳ್ಳರು. ಪಕ್ಷ ತನಕಕೋರ್ನ ಹೊಸ ಜವಾಬ್ದಾರಿ ಬಗೆಟ್ಟು ಅರೆಗೂ ಖುಷಿ ಆತಂಡು. ತನ್ನ ಪಕ್ಷದ ಸದಸ್ಯರ ಬೊಕ್ಕ ಆಡಳಿತ ಸಮಿತಿ ಸದಸ್ಯರನ್ನ ಸಾಯಡು ಎಡ್ಡೆ ಆಡಳಿತವನ್ನು ಖಂಡಿತ ಕೊರ್ಪೆಂದು ಆನಂದವಳ್ಳಿ ಪಂತೆರು. ಪಾಂಡೇಶ್ವರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನಡು 2021 ಜನವರಿ 3 ಎನ್ಮಮುಟ್ಟ ಅಷ್ಟಬಂಧ ಬ್ರಹ್ಮಕಲಶಗೂ ಅಟ್ಟಣೆ ಮಲ್ತೊಂದುಳ್ಳರು. ಈ ಬಗೆಟ್ ಬ್ರಹ್ಮಕಲಶ ಸಮಿತಿ ಗುರ್ಕಾರರು H. ರತೀಂದ್ರನಾಥ್ ಅತ್ತಾವರ ಬೊಕ್ಕ ಆಡಳಿತ ಸಮಿತಿ ದಕಲು ನಮ್ಮ ಕುಡ್ಲದೊಟ್ಟಿಗೂ ಪಾತೆರ್ದು ಮಾಹಿತಿ ಕೊರಿಯರು. ಪಾಂಡೇಶ್ವರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನಡು 2021 ಜನವರಿ 3 ಎನ್ಮಮುಟ್ಟ ಅಷ್ಟಬಂಧ ಬ್ರಹ್ಮಕಲಶನು ಅಟ್ಟಣೆ ಮಲ್ತೊಂದುಳ್ಳರು. ಪಂಚ ಪಾಂಡವರದ್ದು ಕ್ಷೇತ್ರ ತಾಪನೆ ಆಯ್ನಿಡ್ತಾವರ ಇಡೀ ಊರಿಗೆ ಪಾಂಡೇಶ್ವರ ಪನ್ಪುನ ಪುದರ್ ಬೈದನ ಪನ್ಪುನ ನಂಬಿಕೆ ಉಂಡು. ಅತ್ತಾವರ ಅರಸು ಮುಂಡತ್ತಾಯ ದೈವಳಿನ ಸಂಬಂಧ ಈ ದೇವಸ್ಥಾನಗೂ ಇತ್ತದು. ಅತ್ತಾವರಗೂ ದೇವರನ ಸಂಚಾರ ಉಂಡುತ್ತುಲ ನಂಬಿಕೆ ಉಂಡು. ಶ್ರೀ ಮಹಾಲಿಂಗೇಶ್ವರ ದೇವರು ಪ್ರಧಾನ ಶಕ್ತಿ ಆದಿತ್ತದು. ಗಣಪತಿ, ಶ್ರೀ ವೈಷ್ಣವಿ ದೇವಿ, ದೈವಳಾಯಿನ ಪಂಜುರ್ಲಿ ವೈದ್ಯನಾಥೆ ಮುಂಡತ್ತಾಯ ಗುಳಿಗೆ ಪುಕ್ಕ ನಾಕೆ ಮುಲ್ಪ ನಿಲೆಯಾತುಳ್ಳರು. ಜನವರಿ 6 ಬುಧವಾರ ಕಾಂಡೆ ತತ್ವ ಕಲಶ ಪೂಜೆ, ಅನುಜ್ಞಾ ಕಲಶಾಭಿಷೇಕ, ರಾತ್ರಿ ದುರ್ಗಾ ನಮಸ್ಕಾರ ಪೂಜೆ, 7 ಕಾಂಡೆ ರುದ್ರಹೋಮ, ಮಧ್ಯಾಹ್ನ ಪೂರ್ಣಾಹುತಿ, ಎನ್ಮಕ್ ನೀಲೇಶ್ವರ ಪದ್ಮನಾಭ ತಂತ್ರಲಿನ ದುಂಬಾಳ್ತಿಡು ಬ್ರಹ್ಮ ಕಲಶ ಅಟ್ಟಣೆ ಮಲ್ತುಂಡು. ಬ್ರಹ್ಮ ಕಲಶ ಸಮಿತಿದ ಗುರ್ಕಾರರು H. ರತೀಂದ್ರನಾಥ್ ಅತ್ತಾವರ, ವ್ಯವಸ್ಥಾಪನಾ ಸಮಿತಿದ ಗುರ್ಕಾರರು ಸುರೇಶ್ ತಲಾವಿಕ ಬೊಕ್ಕ ಸದಸ್ಯರು ನಮ್ಮ ಕುಡ್ಲದೊಟ್ಟಿಗೂ ಪಾತೆರ್ದು ಮಾಹಿತಿ ಕೊರಿಯರು. 2005ರಲ್ಲಿ ಬ್ರಹ್ಮಕಲಶೋತ್ಸವ ಆಯಿತು. ಬಹಳ ವಿಜೃಂಭಣೆಯಿಂದ ಆಯಿತು. ಈ ಸಲ ಮತ್ತೆ ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧತೆ ನಡೆದಿದೆ. ಬಹಳ ಕಡಿಮೆ ಅವಧಿಯಲ್ಲಿ ಆರಂಭ ಮಾಡಿದಂಥ ಕೆಲಸ ಶೀಘ್ರವಾಗಿ ಮತ್ತು ವಿಶೇಷವಾಗಿ ಗಂಭೀರವಾಗಿ ನಡೀತಾ ಇದೆ. ಈ ಕಾರ್ಯ ಇನ್ನೂ ಹೆಚ್ಚು ಹಿಂದೆ ಮಾಡಿದಂಥ ಕಾರ್ಯಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯು ಜನವನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಂಗಳೂರಿನ ಜನತೆ, ಎಲ್ಲ ಭಗವದ್ಭಕ್ತರು ಈ ಕಾರ್ಯದಲ್ಲಿ ಒಂದಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸುವುದಕ್ಕೆ ಎಲ್ಲ ನೆರವಾಗಬೇಕು ಹೇಳುವಂಥ ವಿನಂತಿ ನಮ್ಮದು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇದರ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. 3 ತಾರೀಕಿಂದ ಸರಿಸಾಮಾನ್ಯ ಒಂದು 8 ತಾರೀಕು ತನಕ ನಮ್ಮ ಕಾರ್ಯಕ್ರಮ ನಡೆಯಲಿದೆ.
ಸರ್ಕಾರದ ಮುನ್ನೆಚ್ಚರಿಕೆಯನ್ನು ಇಟ್ಟುಕೊಂಡು ಎಲ್ಲ ಕೋವಿಡ್ ಮುನ್ನೆಚ್ಚರಿಕೆಯನ್ನೆಲ್ಲ ಇಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಒಂದು ಶಿಸ್ತುಬದ್ಧವಾಗಿ ನಡೆಸಬೇಕಂತ ನಮ್ಮೆಲ್ಲರ ಆಸೆ. ಅದಕ್ಕೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. 4/1/2021 ಸೋಮವಾರ ಬೆಳಗ್ಗೆ 7ರಿಂದ ಗಣಪತಿ ಹೋಮ, 12:30ಕ್ಕೆ ಮಧ್ಯಾಹ್ನ ಪೂಜೆ, ಸಂಜೆ ದುರ್ಗಾ ನಮಸ್ಕಾರ ಪೂಜೆ. 5/1/2021 ಮಂಗಳವಾರ ಪ್ರಾತಃ ಗಂಟೆ 6ರಿಂದ ಗಣಹೋಮ, ಮಧ್ಯಾಹ್ನ 12ವರೆಗೆ ಪೂಜೆ, 7 ಗಂಟೆಗೆ ಪೂಜೆ. ಅದೇ ಥರ 6 ಬುಧವಾರ, 7 ಗುರುವಾರ, 8ರಂದು ಪ್ರಾತಃ ಗಂಟೆ 6ರಿಂದ ಗಣಹೋಮ, ಬಿಂಬಶುದ್ಧಿ, ಕಳಶ ಪೂಜೆ, ಕಳಶಾಭಿಷೇಕಗಳು, ಪ್ರೋಕ್ತ ಹೋಮ, ಪ್ರಾಯಶ್ಚಿತ ಹೋಮ, ಕಲಶಾಭಿಷೇಕಗಳು, ಅಂಕುರ ಪೂಜೆ, ಮಧ್ಯಾಹ್ನ ಪೂಜೆ, ಸಂಜೆ ಗಂಟೆ 7ರಿಂದ ದೀಪಾರಾಧನೆ. ಈ ಬ್ರಹ್ಮಕಲಶೋತ್ಸವದ ನೇತೃತ್ವ ಉಚ್ಚಿಲ ತಂತ್ರಿಯವರಾದ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ನೆರವೇರಲಿದೆ. ಬ್ರಹ್ಮಕಲಶೋತ್ಸವದ 2 ದಿವಸದ ನಂತರ ಅಂದರೆ 12ನೇ ತಾರೀಕು ಸಂಜೆ 7 ಗಂಟೆಗೆ ದೈವಗಳಿಗೆ ನೇಮ ಉತ್ಸವಾದಿಗಳು ನೆರವೇರಲಿದೆ. ಸಲೀಂ ಇರಾನಿ, ಅವನ್ ಇರಾನಿ, ಅಸಾದ್ ಇರಾನಿ ಇಂಚ ಇರಾನಿ ಗ್ಯಾಂಗ್ ಧಾರವಾಡು ವಾಸ ಮಲ್ತೊಂದು ಬೆಂಗಳೂರು ಕಂಡೊಂದು ಭಾರಿ ಉಪದ್ರ ಕೊರೊಂದಿತ್ತಂಡು. ಮೊಕ್ಲಿನ ವಿಜಯನಗರ ಒತ್ತು ವಿಭಾಗದ ಮಾಗಡಿ ಪೊಲೀಸರು ಇತ್ತಿನ ಕೂಟ ಕಾರ್ಯಾಚರಣೆ ನಡಪಾದ ಬಂಧನ ಮಲ್ತಿದ್ದರು. ಧಾರವಾಡ ಪೊಲೀಸರು ಇರಾನಿ ಗ್ಯಾಂಗ್ ನಾಡುಪತ್ತದು ಬಂಧನ ಮಲ್ತಿದ್ದರು. ಸಲೀಂ ಇರಾನಿ, ಅವನ್ ಇರಾನಿ, ಅಸಾದ್ ಇರಾನಿ ಈ ಗ್ಯಾಂಗ್ ಡುಲ್ಲರು. ಧಾರವಾಡ ವಾಸ ಮಲ್ತೊಂದಿತ್ತಿನ ಈ ಗ್ಯಾಂಗ್ ಬೆಂಗಳೂರಿಗೂ ಬತ್ತದು ಲೂಟಿ ಮಲ್ತದು ಕಂಡದು ಧಾರವಾಡಗೂ ಪೋಂದಿತ್ತರು. ವಿಜಯನಗರ ಒತ್ತು ವಿಭಾಗದ ಮಾಗಡಿ ಪೊಲೀಸರು ಇತ್ತಿನ ಇಸೇಸ ಕೂಟ ಕಾರ್ಯಾಚರಣೆ ನಡಪಾದ ಮೊಕ್ಲಿನ ಬಂಧನ ಮಲ್ತದಂಡು. ಬಂಧನ ಮಲ್ಪರೆ ಪೋಯಿನ ಪೊಂಚವು ಪೊಲೀಸರಿಗೆ ಪೆಟ್ಟು ಪಾರ್ದಿತ್ತದು ಪೆಟ್ಟಾಯಿನ ಅಕ್ಲಿನ ಆಸ್ಪತ್ರೆಗೆ ಸೇರ್ಸಾದಂಡು. 17 ಪೊಲೀಸ್ ಸ್ಟೇಷನ್ ಮೊಕಲ ಮಿತ್ತು 27 ಕೇಸ್ ಪಾರ್ತಂಡು. ಮೊಕಲಿಡ್ದು 5 ಲಕ್ಷ ರೂಪಾಯಿ ಬಿಲ್ಲಿತ್ತ ಬಂಗಾರ ಪದ್ದೆ ಸ್ವಾಧೀನಗೊಂಡು. ಕಾರ್ಯಾಚರಣೆ ನಡಪಾಯಿನ ಕೂಟಗೂ ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ 5,000 ರೂಪಾಯಿ ಘೋಷಣೆ ಮಲ್ತಿದ್ದಾರೆ. ಎತ್ತೆ ಕೊಡೋರ ಇನ್ನಿತ ಮಲ್ಲ ಸುದ್ದಿಲು ರೂಪ ಬದಲ್ತಿನ ಕೊರೋನಾ ವೈರಸ್ ಪರಡುನ ತಡಪಿರೆ ಸರ್ಕಾರದ್ದು ಕಟ್ಟುನಿಟ್ಟಿದ ಕ್ರಮ. ಡಿಸೆಂಬರ್ 31 ಮಧ್ಯಾಹ್ನ ನಡೆದು ಜನವರಿ 2 ಮಧ್ಯಾಹ್ನ ಮುಟ ಸಾರ್ವಜನಿಕರೇ ಕಡಲ ಬರಿಬುಕ್ಕ ಬೀಚ್ಗೆ ಪೋಪುನಕ್ಕೆ ಜಿಲ್ಲಾಡಳಿತದ್ದು ತಡೆಪುದ ಆದೇಶ. ಕಲ್ಕುರ ಪ್ರತಿಷ್ಠಾನದಲ್ಲಿಟ್ಟು ಕದ್ರಿಕಂಬ್ಳ ಮಂಜು ಪ್ರಸಾದಡು ಪೇಚವರ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿರಣ ನೆಂಪುದ ಕಾರ್ಯಕ್ರಮ. ವಿಶ್ವೇಶತೀರ್ಥ ಸ್ವಾಮೀಜಿರಣ ಮಾರ್ಗದರ್ಶನ ನಮ್ಮೊಟ್ಟಿಗೂ ಏಪಲ ಉಪ್ಪುಡು ಶ್ರೀ ವಿದ್ಯಾಧೀಶ ಸ್ವಾಮೀಜಿ. ಜನವರಿ 3 ಎನ್ಮಮುಟ ಪಾಂಡೇಶ್ವರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ನಮ್ಮ ಕುಡ್ಲದೊಟ್ಟಿಗೂ ಬ್ರಹ್ಮಕಲಶ ಬೊಕ್ಕ ಆಡಳಿತ ಸಮಿತಿ ಜನವರಿ 3 ಡೊಂಗರಕೆರೆ ಶ್ರೀ ಸುಧೀಂದ್ರ ಆಡಿಟೋರಿಯಂ ನಮ್ಮ ಕುಡ್ಲದ ಬಿಸಿನೆಸ್ ಟಾನಿಕ್ ನೂತನೇ ವಾರದ ಸಂಭ್ರಮ. ಹರೀಶ್ ಬಿ ಕರ್ಕೇರ ಮಾಹಿತಿ. ಒಂದು ಏನಿತ್ತ ತುಳುವಾರ್ತೆಲು ನನಲಾತ ಸುದ್ದಿ ಬೊಕ್ಕ ಮನೋರಂಜನೆ ಗೊತ್ತು ಒಂದು ಪ್ಲೇ ನಮ್ಮ ಕುಳ್ಳ ನ್ಯೂಸ್ 24/7 ಇಂದು ವಿಶ್ವಾಸದ ಪ್ರತಿಬಿಂಬ.